ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಅಧ್ಯಕ್ಷರಾದ ಯು ಟಿ ಖಾದರ್ ಅವರ ಹುಟ್ಟುಹಬ್ಬವನ್ನು ಮಂಗಳೂರಿನ ಎನ್ಲಾಕ್ ಹಾಸ್ಪಿಟಲ್ ಇರುವಂಥ ರೋಗಿಗಳ ಪೋಷಕರಿಗೆ ಸುಮಾರು 400 ಜನರಿಗೆ ಒಂದು ಫುಡ್ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿ ನಾವು 4 ಜನ ಸ್ನೇಹಿತರು ಮೊನ್ನೆ ಒಂದು ಕಡೆ ಸೇರಿದಾಗ ಸುರೇಂದ್ರ ಕಾಂಬ್ಲಿಯವರು ಅಡ್ಯಾರಗುತ್ತು, ಮೆಲ್ವಿನ್ ಡಿಸೋಜರವರು ನೀರ್ಮಾರ್ಗ, ದಿನೇಶ್ ಪೂಜಾರಿ ಅವರು ಪಾವೂರು, ಮೊಹಮ್ಮದ್ ಮೋನು, ನಾವು 4 ಜನ ಸೇರಿ ಚರ್ಚೆ ಮಾಡುವಾಗ ನಮ್ಮ ಕಾರುಣ್ಯ ಫೌಂಡೇಶನ್ ಅವರು ಸುಮಾರು 7 ವರ್ಷಗಳಿಂದ ಈ ಪ್ರದೇಶದಲ್ಲಿ ಬಡವರಿಗೆ ಅನ್ನ ಕೊಡುವಂಥ ಕಾರ್ಯಕ್ರಮ ನಿರಂತರ ನಡೀತಾ ಇದೆ. ಆದರೆ ನಾವು ಒಂದು ದಿವಸದ ಯು ಟಿ ಖಾದರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸಹ ಒಂದು ದಿವಸ ಕೊಡುವಂಥ ಅವರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಅದಕ್ಕೆ ನಮಗೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸುರೇಂದ್ರ ಕಾಂಬ್ಲಿಯವರು ಅಡ್ಯಾರಗುತ್ತು, ನಮ್ಮ ಮೆಲ್ವಿನ್ ಡಿಸೋಜರವರು ನೀರ್ಮಾರ್ಗ, ದಿನೇಶ್ ಪೂಜಾರಿ ಪಾವೂರು, ಅದೇ ರೀತಿ ನಮ್ಮ ಜಕರಿಯಾ ಮಲಾರ್ರವರು, ನಮ್ಮ ಸಲೀಂ ಅಡ್ಡೂರ್ರವರು, ಪದ್ಮನಾಭ ಅಮೀನ್ ಅಶೋಕನಗರ್ ಅವರು, ನಾವೆಲ್ಲರೂ ಸ್ನೇಹಿತರು ಕೈ ಜೋಡಿಸಿ ಯು ಟಿ ಖಾದರ್ ಅವರ ಮೇಲೆ ನಾವೆಲ್ಲ ಅವರ ಅಭಿಮಾನಿಗಳು, ಅವರ ಶಿಷ್ಯೂ ಹೌದು, ಅವರ ಅಭಿಮಾನಿಗಳು ಹೌದು. ಆದರೆ ರಾಜ್ಯದ ಉದ್ದಗಲಕ್ಕೂ ಬಡವರ ಸೇವೆ ಸುಮಾರು 25 ವರ್ಷಗಳಿಂದ 5 ಬಾರಿ ವಿಧಾನಸಭಾ ಸದಸ್ಯರಾಗಿ 4 ಖಾತೆಗಳನ್ನು, ಈ ರಾಜ್ಯದ 4 ಖಾತೆಗಳನ್ನು ಯಶಸ್ವಿಯಾಗಿ ದೇಶದಲ್ಲಿಯೇ ಇತಿಹಾಸವನ್ನು ಸೃಷ್ಟಿಸಿದಂಥ 4 ಖಾತೆ: ಆರೋಗ್ಯ ಮತ್ತು ಆಹಾರ, ನಗರಾಭಿವೃದ್ಧಿ, ವಸತಿ. ಈ 4 ಖಾತೆಗಳನ್ನು ನಿಷ್ಠೆಯಿಂದ ಯಶಸ್ವಿ ಪಡೆದಂಥ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತು ವಿಧಾನಸಭೆಯ ಅಧ್ಯಕ್ಷರಾದದ್ದು ನಮ್ಮ ಕ್ಷೇತ್ರಕ್ಕಲ್ಲ, ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ಖಂಡಿತವಾಗಿ ನಾವು ಅವರ ಪ್ರೀತಿಯ ಮೇಲೆ ವಿಶ್ವಾಸ ಇಟ್ಟು ನಾವು 4 ಜನ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಮಗೆ ಸಹಕಾರ ಮಾಡಿದಂಥ ನಮ್ಮ ಜಕರಿರವರು, ಸಲೀಮ್ರವರು, ನಮ್ಮ ಪದ್ಮನಾಭ ಅಮೀನ್ ಅಶೋಕನಗರ ಇವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಈ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಮುಂದೆ 55 ವರ್ಷ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅವರಿಗೆ ದೇವರು ಶಕ್ತಿ, ಆರೋಗ್ಯ, ಆಯುಷನ್ನು ಕೊಡಲಿ ಅಂತ ನಾವೆಲ್ಲರೂ ದೇವರ ಹತ್ರ ಪ್ರಾರ್ಥಿಸ್ತೇವೆ. ನಾನು ಸುರೇಂದ್ರ ಕಂಬಳಿ. ನಾನು ಗುರುಪುರ ಬ್ಲಾಕಿನ ಬ್ಲಾಕ್ ಅಧ್ಯಕ್ಷನಾಗಿ ಸಾಧಾರಣ 8 ವರ್ಷದಿಂದ ಇದ್ದೇನೆ. ನಾವು ವಿಚಾರ ಮಾಡುವಾಗ ಮಲಾರ್ ಮೋನಾಕ, ಮೆಲ್ವಿನ್ ಡಿಸೋಜ, ದಿನೇಶ್ ಹಾಗೂ ಜಕರಿಯಾ ಮಲಾರ್ ಹಾಗೂ ಸಲೀಂ ಅಡ್ಡೂರ್, ಪದ್ಮನಾಭ ನಮ್ಮ ಹಿರಿಯರು, ಪದ್ಮನಾಭರವರು, ನಾವೆಲ್ಲ ಒಟ್ಟಾಗಿ ನಮ್ಮ ಪ್ರೀತಿಯ ನಾಯಕರಾದ ಯು ಟಿ ಖಾದರ್ ಅವರು ಈಗ ರಾಜ್ಯದ ವಿಧಾನಸಭಾ ಅಧ್ಯಕ್ಷರಾಗಿದ್ದು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದು, ಎಲ್ಲರನ್ನು ಜೊತೆಯಾಗಿ ಕೊಂಡೋಗುವ ಅಂಥ ದಕ್ಷಿಣ ಕನ್ನಡದಲ್ಲಿ ಎಲ್ಲರನ್ನು ಜೊತೆಯಾಗಿ ತಾರತಮ್ಯ ಮಾಡದೆ ಜೊತೆಯಾಗಿ ನಮ್ಮನ್ನು ಕೊಂಡೋಗುವಂಥ ಒಬ್ಬ ಧೀಮಂತ ನಾಯಕ. ಸಣ್ಣ ಪ್ರಾಯದಲ್ಲಿ ವಿಧಾನಸಭಾ ಅಧ್ಯಕ್ಷರಾದ ಇತಿಹಾಸ ಇಲ್ಲ. ನಾವು ಅವರ 54ನೇ ಜನ್ಮದಿನಾಚರಣೆಯನ್ನು ನಾವು ವೆನ್ಲಾಕ್ ಹಾಸ್ಪಿಟಲ್ನ ರೋಗಿಗಳ ಪೋಷಕರಿಗೆ ಆಹಾರವನ್ನು ಕೊಡುವ ಒಂದು ಯೋಜನೆ ಹಾಕಿಕೊಂಡು ತಾರುಣ್ಯ ಎಂಬ ಫೌಂಡೇಶನ್ನ ಮುಖಾಂತರ ನಾವು ಸಹ ಅವರ ಹತ್ರ ಸಮಾಲೋಚಿಸಿ ನಾವು ಸಹ ನಮ್ಮ ಯು ಟಿ ಖಾದರ್ನ ಪರವಾಗಿ ನಾವು ಸಾಧಾರಣ 300ರಿಂದ 500ರವರೆಗೆ ಒಳ ರೋಗಿಗಳ ಪೋಷಕರಿಗೆ ಆಹಾರವನ್ನು ಕೊಡುವಂಥ ಒಂದು ಯೋಜನೆಯನ್ನು
ನಾವು ಮಾಡಿದ್ದೇವೆ. ಅದು ಸಾಧಾರಣ ಒಂದು 400-500 ಜನರು ಆಗ್ಬೋದು. ಎಲ್ಲರೂ ಬಂದಿದ್ದಾರೆ, ಭಾರಿ ಖುಷಿಯಾಯಿತು. ಯಾಕೆಂದರೆ ಒಂದು ಹಾಸ್ಪಿಟಲ್ನಲ್ಲಿ ಪಾಪ ಎಲ್ಲರೂ ಪಾಪದವರಿದ್ದಾರೆ, ಅವರಿಗೆಲ್ಲ ಇದು ಕೊಟ್ಟಂಥ ಭಾರಿ ಖುಷಿಯಲ್ಲಿ ಒಂದು ಏನಂದರೆ ಒಬ್ಬರು ನಾವು 1-2 ಬಾಳೆಹಣ್ಣು, 1 ಕಪ್ಪು ಪಾಯಸ, ಸಾಂಬಾರು, ಹಾಗೆಯೇ ಚಪಾತಿಯನ್ನು ಕೊಟ್ಟು ಯಾರೇ ಇರಲಿ ಇಷ್ಟು 400-500 ಜನರು ಅದು ಶಿಸ್ತುಬದ್ಧವಾಗಿ, ನಾವೇನು ಹೇಳಲಿಲ್ಲ, ಅವರು ಶಿಸ್ತುಬದ್ಧವಾಗಿ ಭಾರಿ ಖುಷಿಯಿಂದ ಯಾರೂ ಸಹ ಒಂದು ಹೆಚ್ಚಿಗೆ ಕೊಡಿ ಅಂತ ಹೇಳದೆ ಭಾರಿ ನನಗೆ ಖುಷಿಯಾಯಿತು. ಬಡವರಿಗೆ ಕೊಡುವುದಂದರೆ ನಮಗೆ ನಾವೆಲ್ಲರೂ ಒಂದು ಹೆಜ್ಜೆ ಮುಂದೆನೆ. ಆದರೆ ಅವರ ಈ ವರ್ತನೆ ಎಲ್ಲ ಭಾರಿ ಖುಷಿಯಾಯಿತು ನಮಗೆ. ಇದು ಯುಟಿ ಖಾದರ್ನ ಪರವಾಗಿ ಕೊಟ್ಟಂಥ ಇದು ಆಹಾರವನ್ನು ಅವರು ಸ್ವೀಕಾರ ಮಾಡಿ ನಮ್ಮ ಎಲ್ರಿಗೂ, ನಾವು ಸೇರಿದಂಥ ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ. ಅದಲ್ಲದೆ ನಮ್ಮ ಸ್ಪೀಕರ್ ಆದಂಥ ಯುಟಿ ಖಾದರ್ರನ್ನು ಇನ್ನೂ ಉನ್ನತ ಹುದ್ದೆಗೆ ಕೊಂಡೋಗಲಿ ಅಂತ ಅವರ ದೇವರಲ್ಲಿ ಹಾರೈಸ್ತಾ ಅವರನ್ನು 54ರಿಂದ ಇನ್ನು 55 ಹಾಗೆಯೇ 100 ವರ್ಷದವರೆಗೆ ಅವರು ಒಳ್ಳೆಯ ರೀತಿಯಲ್ಲಿ ಆರೋಗ್ಯವಂತರಾಗಿ ಬಾಳಲಿ ಅಂತ ಹೇಳಿ ಹಾರೈಸ್ತಾ ಅವರ ಶುಭ ದಿನ ಈ ಒಂದು ಅವರ 54ನೇ ಜನ್ಮದಿನವನ್ನು ನಾವು ಸಂತೋಷದಲ್ಲಿ ಆಚರಿಸಿದ್ದೇವೆ. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಯುಟಿ ಖಾದರ್ ಅವರ ಇವತ್ತಿನ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಚಿಕ್ಕ ವೆನ್ಲಾಕಿನ ಒಳರೋಗಿಗಳ ಪೋಷಕರಿಗೆ ಒಂದು ಚಿಕ್ಕ ಅಳಿಲು ಸೇವೆ, ನಮ್ಮಿಂದಾಗುವ ಫಲಾಹಾರವನ್ನು ನಾವು ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ನಿಕಟಪೂರ್ವ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋನು, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸುರೇಂದ್ರ ಕಂಬಳಿ, ಪದ್ಮನಾಭರವರು, ಹಾಗೆ ಸಲೀಂ ಅವರು, ಜಕರಿಯರವರು ಮತ್ತು ಪಾವೂರ್ ದಿನೇಶ್ರವರು, ನಾವೆಲ್ಲರ ಸೇರಿ ಒಂದು ಚಿಕ್ಕ ಅಳಿಲು ಸೇವೆ ಮಾಡಿದ್ದೇವೆ. ವಿಶೇಷವಾಗಿ ನಾನು ನಮ್ಮ ಯುಟಿ ಖಾದರ್ ಅವರಿಗೆ, ಯಾಕೆಂದರೆ ಅವರು ಶಾಸಕರಾಗಿ ನಂಬರ್ 1 ಶಾಸಕರಾಗಿ, ನಂಬರ್ 1 ಸಚಿವರಾಗಿ, ಹಾಗೆ ನಂಬರ್ 1 ಎಲ್ಲ ರಾಜ್ಯ ದೇಶ ಜಿಲ್ಲೆ ಹಾಗೂ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈಗಾಗಲೇ ಹೆಸರುವಾಸಿ ಆಗಿದ್ದಾರೆ. ಅವರಿಗೆ ನಾನು ಇನ್ನೂ ಕೂಡ ಉನ್ನತ ಸ್ಥಾನ, ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶ ಲಭಿಸಲಿ, ಹಾಗೆ ಇನ್ನೂ ಕೂಡ ಉನ್ನತವಾದ ಅವರಿಗೆ ಈ ರಾಜ್ಯದಲ್ಲಿ ದೇಶದಲ್ಲಿ ಸೇವೆ ಕೊಡುವಂಥ ಒಂದು ಅವಕಾಶ ಲಭಿಸಲಿ. ಹಾಗೆ ದೇವರಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಅವರಿಗೆ ಆರೋಗ್ಯ, ಆಯುಷ್ಯ ಹಾಗೂ ಸಹನೆ, ತಾಳ್ಮೆ ಇನ್ನಷ್ಟು ದೇವರು ಕರುಣಿಸಲಿ ಎಂದು ನಮ್ಮೆಲ್ಲರ ಜೊತೆಗೆ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಯುಟಿ ಖಾದರ್ ಸರ್ ಮೇರಿತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಭಾ ಅಧ್ಯಕ್ಷರಾದ ಈ ಕ್ಷೇತ್ರದ ಖಾಲಿ ಮಂಗಳೂರು ವಿಧಾನಸಭೆ ಕ್ಷೇತ್ರತ್ತು ಇಡೀ ಕರ್ನಾಟಕಡೆ ಒಂಜಿ ಪುದರ್ ಬಡೆನ ಎಂಕಲ್ನ ಶಾಸಕರು ಇನ್ನಿತ ಒಂಜಿ ಕಾರ್ಯಕ್ರಮಡು ತಾಲೂಕು ಪಂಚಾಯತಿ ಅಧ್ಯಕ್ಷರು ಬಕ್ಕ ಮಾಜಿ ಅಧ್ಯಕ್ಷರು ಬಕ್ಕ ಗುರುಪುರ ಬ್ಲಾಕ್ದ ಅಧ್ಯಕ್ಷರು ಬಕ್ಕ ನಮ್ಮ ಜಕರಿಯ ಕಣಕಲು ಬಕ್ಕ ಮೂಲ ಮಾತೆರ್ಲ ಎಂಗಳು ಒಟ್ಟಿಗೆ ಒಂಜಿ ಸೇರಿದು ಯಾನ್ಲ ಒಂಜಿ ಬಡತನದ ಆಂಡ ಈ ಬಡತನದ ಎಲ್ಲ ಈ ಬಡತನದ ಒಟ್ಟಿಗೆ ಬೆರೆಸದು ಇಂಥ ಈ ಕಾರ್ಯಕ್ರಮಕ್ಕೆ ಎಂಕ್ ಭಾರಿ ಸಂತೋಷ ಅಂಡು ಬಕ್ಕ 2ನೇ ದಿನ ಬಂದ ನಮ್ಮ ಯುಟಿ ಖಾದರ್ ಸರ್ನ ಒಂಜಿ ಊಲ ಒಂಜಿ ಆರ್ನ ಪುದರ್ಡು ಕೆಲಸ ಮನ್ಪರೆ ಎಂಕ್ಲೆ ಭಾರಿ ಇಷ್ಟ ಅದ ಪಂಡ ಆರು ಪ್ರತಿ ಒಂಜಿ ಜಾತಿ ಆಕಳನ್ನ ಒಟ್ಟಿಗೆ ಸೇರಿಸೋದು ತಾರತಮ್ಮ ಹೆಜ್ಜಂದೆ ಪ್ರತಿ ಒಂಜಿ ಜನಕ್ಕಳನ್ನ ಕಷ್ಟಗೂ ಪರಿಹಾರ ಮನ್ಪುನ ಸರ್ಕಾರದ ಹೆಂಚಿನ ಒಂಜಿ ಸಹಕಾರ ತಿಕ್ಕೊಂಡು ಐನು ಪ್ರತಿ ಒಂಜಿನ ಜಾತಿ ಭೇದ ಭಾವ ಹೆಜ್ಜಂದೆ ಮಾತೆರೆಗಳ ಒಂಜಿ ಪಕ್ಷದ ಆಯ್ತು ಪ್ರತಿ ವಿರೋಧ ಪಕ್ಷದ ಆಕಳಿಗಾವಡು ಏರೆಗಾವಡು ಪ್ರತಿ ವರಿಯನ್ನು ಒಟ್ಟಿಗೆ ಲೆತಂಪುವುದು ಮಾತೆರ್ನ ಸೇವೆ ಮನ್ಪುನ ಶಕ್ತಿ ಆರಿಗೆ ನನ್ನ ದೇವರ ಆಯ್ನಾತು ಹೆಚ್ಚ ಕೊರಡು ಆರಿಗೆ ಆರೋಗ್ಯ ಭಾಗ್ಯ ಸಂತೋಷ ನನ್ನ ಕೊರಡು ನನ್ನ ಮಿತ್ತುಗಳ ಜನಗಳನ್ನ ನನ್ನ ಮಿತ್ತಿಗೆ ಹೆಚ್ಚಿಗೆ ಕೆಲಸ ಮನ್ಪುನ ಆ ಶಕ್ತಿನ ದೇವರು ಕೊರಡು ಬಂದು ಯಾನ್ ನಮ್ಮಿನ ಇಲ್ಲದ ದೈವಡೆಲ್ಲ ಅಂಚನೆಗಳ ಗ್ರಾಮದ ದೇವಡೆಲ್ಲ ಯಾನು ಪ್ರಾರ್ಥನೆ ಮಂತಂದು ನನ್ನ ಎಂಕ್ಲೆಗೂ ಹೆಚ್ಚಿಗೆ ಆ ಜನಗಳನ್ನ ಬೇಲೆ ಮನ್ಪೆರೆ ಹುಮ್ಮಸ್ಸು ದೇವರು ಕೊರಡು ಬಂದು ಯಾನು ದೇವರ ಪ್ರಾರ್ಥನೆ ಮಂತಂದು ಆರಿಗೆ ಎಡ್ಡೆ ಅವಳು ಬಂದು ಶುಭಾಶಯ.